ಸುರುಗಾದ ಈ ಸೇರಿ ನಂಚಿನ ನಮ್ಮ ಪತ್ರಿಕಾ ನಾನು ಮಾತಾಡಿಲ್ಲ ಒರೇ ಜಂಗಲು ಸೊಮ್ಮನು ಒಂದು ರಾಪಟ ಸಿನಿಮಾ ಇಂಕಲ್ನ ಎಲ್ಲ ಬಿಡುಗಡೆ ಆಗೋದು ಆಯ್ತು ಸಪೋರ್ಟ್ ಮಾಡ್ತಾರಂದ್ರೆ ನಮ್ಮ ಮಾತಾ ಪ್ರಸನ್ನ ಕೊಟ್ಟವರು. ಸೊ ಥ್ಯಾಂಕ್ ಯು ಸೋ ಮಚ್. ರಾಪಟ ಸಿನಿಮಾದ ಬಗ್ಗೆ ತಗೊಂಡಾಗ ಈ ಸಿನಿಮಾನ ಮರೆತಿನವರು ನಮ್ಮ ಕೊಪ್ಪ ಶ್ರೀ ಡಾಕ್ಟರ್ ದೇವದಾಸ್ ಕಾಪಿಗಾಡ್ ಸರ್ ಅಂಚನೆ ಲಿರಿಕ್ಸ್ ಆಗೋದು ಡೈಲಾಗ್ಸ್ ಆಗೋದು ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಎಲ್ಲ ಮಾಡ್ತಿದ್ದಾರೆ ನಮ್ಮ ಕೊಪ್ಪ ಡಾಕ್ಟರ್ ದೇವದಾಸ್ ಕಾಪಿಗಾಡ್. ಸೊ ಆರು ಬರೀತಿ ಮಂಚಿನ ಒಂದು ಸಬ್ಜೆಕ್ಟನ್ನು ನಿರ್ದೇಶನ ಅಂತ ಮಂಚಿನ ಒಂದು ಅವಕಾಶ ಏನ್ಕಾರು ಕೊಡ್ತೇವೆ. ಸೊ ಏನಾದ್ರು ಆಪಿನಾತು ನಾನು ಸಿನಿಮಾನ ಪ್ರೆಸೆಂಟೇಬಲ್ ಆದ ನಿಖಂಡವರು ಕನೆಯ ಪ್ರಯತ್ನದಾಗ ರಾಪಟ ಸಿನಿಮಾದ ಬಗ್ಗೆ ತಗೊಂಡ ಪ್ರತಿಯೊಂದಿಲ್ಲ ಅಕಲ ಸಿನಿಮಾ ಮಸ್ತ್ ವಿಭಿನ್ನ ಸಿನಿಮಾ ಅಂತ ಬಂತು. ಸೊ ಇನ್ನ ಸಿನಿಮಾ ಎಂಚ ವಿಭಿನ್ನ ಅಂದು ಯಾರು ತಗೊಂಡ ಈ ಸಿನಿಮಾಡು ಪ್ರತಿಯೊಂದು ಎಲಿಮೆಂಟ್ ಅನ್ನು ಒತ್ತುಕೊಂಡು ಇದು ಸಿನಿಮಾನಲ್ಲಿ ಬರ್ತದೆ. ಎಂಚ ಅಂತ ಬಂದ ಒಂದು ತುಳು ಸಿನಿಮಾ ಒಂದು ಬಂದ ಖಾಲಿ ಕಾಮಿಡಿ ಸಿನಿಮಾ ಬಂದ ತುಳು ಸಿನಿಮಾ ಅಂಚ ಇರ್ತದೆ. ಸೊ ಈ ಸಿನಿಮಾ ದಾನ ಮುಂದ ಬಂದ ಒಂದು ಸಿನಿಮಾ ಮಾತಾಡಬೇಕಾದ ಒಂದು ಸಿನಿಮಾ. ಈ ಸಿನಿಮಾದಲ್ಲಿ ಕಾಮಿಡಿ ಉಂಟು, ಇಮೋಷನ್ಸ್ ಉಂಟು, ಸೆಂಟಿಮೆಂಟ್ ಉಂಟು, ಆಕ್ಷನ್ ಉಂಟು. ಈ ಪ್ರತಿಯೊಂದು ಎಲಿಮೆಂಟ್ ಅನ್ನು ಒಂದು ಸಿನಿಮಾದಲ್ಲಿ ಎಂಗಳು ಕನ್ನಡ ಪ್ರಯತ್ನ ಬೇಡ. ಒಂದು ಸಿನಿಮಾ ಎಲಿಮೆಂಟ್ ಅನ್ನು ಎಂಗಳು ಈ ಸಿನಿಮಾಗಳು ತೊಡಗಿಸಿದ್ವಿ. ಸೊ ಒಂದೊಂದು ಬೇಕೆ ನಮ್ಮದ ಸಿನಿಮಾ ಅದೊಟ್ಟಿಗೆ ಎಂಗಳ ಸಿನಿಮಾಗಳು ಅಭಿನಯ ಮಾಡ್ತೀನಿ ಅಂಚಿಂದ ಪ್ರತಿಯೊಂದು ಕಲಾವಿದರನ್ನ ಈತ ನೇಟ ನಮ್ಮ ತುಳು ಸಿನಿಮಾಗಳು ಟೀವಲ್ಲಿ ನಂಚಿಂದ ಐಟು ಏಕೋ ತುಳು ಸಿನಿಮಾಗಳು ನಮ್ಮ ಕೆಲವು ಸತಿ ಒಂದು ಕ್ಯಾರೆಕ್ಟರ್ ಜಾಸ್ತಿ ಆಸ್ ಅನ್ ಇಂಡಿವಿಜುವಲ್ ನಮ್ಮ ಮಾತಾಡಲ್ಲ ತೂಪ. ಅದಕ್ಕೆ ದೇವದಾಸ್ ಕಾಪಿಗಾಡ್ ಸರ್ ನಮ್ಮ ದೇವದಾಸ್ ಕಾಪಿಗಾಡ್ ಸರ್ ತೋರಿಸ್ಬೋದು, ಅರುಣ್ ಬೋಲಾರ್ ಸರ್ ನಮ್ಮ ಅರುಣ್ ಬೋಲಾರ್ ಸರ್ ತೋರಿಸ್ಬೋದು. ಸೊ ಈ ಸಿನಿಮಾ ದಾನ ಮಾಡಿದಾಗ ಬಂದ ಅರುಣ್ ಬೋಲಾರ್ ಸರ್ ಆಸ್ ಅ ಕ್ಯಾರೆಕ್ಟರ್ ಒಂದು ಸಿನಿಮಾ ತೋರಿದ್ರು, ಅಂಚನೆ ದೇವದಾಸ್ ಕಾಪಿಗಾಡ್ ಸರ್ ಆಸ್ ಅ ಕ್ಯಾರೆಕ್ಟರ್ ತೋರಿದ್ರು. ಸೊ ಸಿನಿಮಾ ವ್ಯಕ್ತಿ ನಂಚಿನ ಪ್ರತಿಯೊಂದು ಕಲಾವಿದರಲ್ಲ ಈ ಸಿನಿಮಾ ಕ್ಯಾರೆಕ್ಟರ್ ಅದು ತೋರಿದ್ರು. ಬಟ್ ಓಲ್ಡ್ ಫೋರ್ಸಿಬಲ್ ಆದ ಒಂದು ಕ್ಯಾರೆಕ್ಟರ್ ಅನ್ನಕ್ಕಂಥದ್ದು ಎಂಕುದು ಈ ಸಿನಿಮಾದ ಪಾರದಿಜ. ಅಂಡ್ ಈ ಸಿನಿಮಾದ ನರೇಶನ್ ಅವರು ಸ್ಕ್ರೀನ್ ಪ್ಲೇ ಹಂಚಕೊಂಡು ಬಹುಶಃ ಈ ಸಿನಿಮಾ ಅಂತಂದಾಗ ಅಲ್ಲೇ ಮಕ್ಕಳಿಗೆ ಮಾತಾಡಿಲ್ಲ ಗೊತ್ತಾವು ಸ್ಟಾರ್ಟ್ ಅಂತ ಬರ್ತಾನೆ ಲಾಸ್ಟ್ ಮಟ್ಟ ಒಂದು ಲಾಸ್ಟ್ 10 ನಿಮಿಷ ಮಟ್ಟ ಈ ಸಿನಿಮಾದ ಒಂದು ಕುತೂಹಲ ಒಂದು ಲಾಕ್ ಎಂಕುಲು ಒಂಜಿ ಟ್ರೈನ್ ಅಲ್ಲ. ಸೊ ನೀವು ಲಾಸ್ಟ್ 10 ನಿಮಿಷ ಹೋದಾಗ ನೀವು ನಾವು ಮೈಂಡ್ ಒಂದು ಕ್ವಶನ್ ಮಾಡ್ಕೊಂಡು ಅದೊಟ್ಟಿಗೆ ಎಂಟರ್ಟೈನ್ಮೆಂಟ್ ಇಟ್ಕೊಂಡು ಬೇರೆ ಬೇರೆ ತರದ ಇಮೋಷನ್ಸ್ ಮಾಡ್ಕೊಂಡು ಸೊ ಇದನ್ನು ಮಾತನ್ನ ಇಂಕಲು ಈ ಸಿನಿಮಾದ ತಂದ ಪ್ರಯತ್ನದಾಗ ಅಂಚನೆ ಟೆಕ್ನಿಷಿಯನ್ಸ್ ಬಗ್ಗೆ ನೋಡುತ್ತಿದ್ದ ಮಾತ ಅಟೆಂಡ್ ಟೆಕ್ನಿಷಿಯನ್ಸ್ ಇಂಕಲು ಈ ಸಿನಿಮಾಗಳು ಬೇರೆ ಒಂದು ನಮ್ಮ ಟೆಕ್ನಿಷಿಯನ್ಸ್ ಆದ ಆಸ್ ಎ ಡೈರೆಕ್ಟರ್ ನಾನು ಈ ಸಿನಿಮಾದ ಒಂದು ಪ್ರಯತ್ನದಾಗ ಬರೀ ಟೆಕ್ನಿಷಿಯನ್ಸ್ ಬಗ್ಗೆ ನೋಡುತ್ತಿದ್ದ ಪ್ರತಿಯೊಬ್ಬರಿಂದ ಅಕಲಕನ ಫೀಲ್ಡ್ ಮಸ್ತ್ ಎಡ್ಡೆ ರೀತಿಗಳು ಒಂದು ಎಡ್ಡೆ ಎಕ್ಸ್ಪೀರಿಯನ್ಸ್ ಅಂಚನೆ ಎಡ್ಡೆ ಡೆಡಿಕೇಶನ್ ವರ್ಕ್ ಮಾಡ್ಕೊಂಡು ಒಂದು ಟೆಕ್ನಿಷಿಯನ್ಸ್ ಕಂಡ ಅಂಚನೆ ಡೈರೆಕ್ಷನ್ ಮಾಡ್ಕೊಂಡಾಗ ಒಂದು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅದು ಇಂಪಾರ್ಟೆಂಟ್ ಆಗ್ಬೋದು. ಯಾಕಂದ್ರೆ ಒಂದು ಸಿನಿಮಾ ಅಂದ್ಕೊಂಡ ಮಸ್ತ್ ಎಲಿಮೆಂಟ್ಸ್ ಒಂದು ಸಿನಿಮಾ ಬರ್ಬೋದು. ಸೊ ನಮ್ಮ ಕಾಂತಾರದ ಸಿನಿಮಾಗಳು ಲೇಖಕಿಯಾದ ಅಂಚನೆ ಅಭಿನಯ ಮಾಡ್ತೀನಿ ಅಂಚನೆ ಸನಿಲ್ ಗುರುಗಳ ನಮ್ಮ ಈ ಸಿನಿಮಾಡು ಕೋ ಡೈರೆಕ್ಟರ್ ಆದ ಬೇರೆ ಮಾಡಿದ್ರು ಅಂಚನೆ ಪ್ರಶಾಂತ್ ಕಲ್ಲಡ್ಕ ಒಂದು ಆತ ಸಿನಿಮಾಗೆ ಅಸೋಸಿಯೇಟ್ ಆದ ಅಂಚನೆ ಒಂದು ಕನ್ನಡ ಸಿನಿಮಾನ ನಿರ್ದೇಶನ ಮಂತ್ರಿ ಅಂಚಿಂದ ಆರ್ಲೈನ್ ಅಸೋಸಿಯೇಟ್ ಆಗುತ್ತಾರೆ. ಅಂಚನೆ ಕಾಂತಾರರು ಒಂದು ವನಸಿ ಅಸೋಸಿಯೇಟ್ ಆದ ಬೇರೆ ಮಂತ್ರಿ ಅಂಚಿಂದ ಹುಡುಗಿ ರಾಕೇಶ್ ಪಂಪಿನ ಒಂದು ಹುಡುಗಿನ ಎಂಕಲ್ನ ಈ ಸಿನಿಮಾಡು ಆಸ್ ಅ ಟೆಕ್ನಿಷಿಯನ್ ಬೇರೆ ಮಂದಿ ಸಿನಿಮಾಟೋಗ್ರಫಿಗಳ ಬಗ್ಗೆ ತಗೊಳ್ಳುತ್ತಿದ್ದ ಎಂಕಲ್ನ ಸಚಿನ್ ಶೆಟ್ಟರು ಬಹುಶಃ ಒಂದು 5 ವರ್ಷದ ಪಕ್ಕ ತುಳು ಸಿನಿಮಾ ಇಂಡಸ್ಟ್ರಿಗೆ ತಿರಬೇಕು ಮಾತಾಡ ಹೊಂದಿತ್ತು. ಸಚಿನ್ ಶೆಟ್ಟರ್ ಎಂಕಲು ಸಿನಿಮಾ ಶಟರ್ ಬಾಕ್ಸ್ ಆತು ಸಬ್ಸ್ಕ್ರೈಬರ್ಸ್ ಇಲ್ಲವರು ಐಕೊಂಡ ಪಣದ ಇಜ್ಜಿ ಸಚಿನ್ ಶೆಟ್ಟರ್ನ ಬೇರೆ ಮಸ್ತ್ ಎಂಟ ಬೇರೆ ಬಹುಶಃ ನಂತರ ದುಂಬದ ಸಿನಿಮಾನ ಅವ್ರನ್ನ ಬೇರೆ ನನಗೆ ಬೆರೆತು ತೋರಿಸಿದ್ರು. ಸೊ ಈ ಸಿನಿಮಾನ ಒಂದು ವಿಭಿನ್ನ ರೀತಿಗಳು ಒಂದು ಹೊಸ ರೀತಿಗಳು ಮಾತ್ರ ಇಕ್ವಿಪ್ಮೆಂಟ್ಸ್ ಬಹುಶಃ ಎಂಕಲ ರಾಪಟ ಸಿನಿಮಾಡು ನಮ್ಮ ಟೆಕ್ನಿಕಲ್ ಆದ ನೋಡುತ್ತ ಪ್ರತಿಯೊಂದು ಇಕ್ವಿಪ್ಮೆಂಟ್ ಯೂಸ್ ಮಾಡ ಬಹುಶಃ ಇಡೀ 26 ದಿನ ಇಂಕ ಹೆಚ್ಚಿನ ಶೂಟ್ ಮಾಡೋಣ ಆಯ್ತು. ಪ್ರತಿಯೊಂದು ನೆಸೆಸರಿ ರೀತಿ ನಾವು ಗಿಂಬಲ್ ಯೂಸ್ ಮಾಡೋಣ 20 feet 40 feet ಕ್ರೇನ್ ಟೆಕ್ನಿಕಲಿ ಹೆಚ್ಚಿನ ಮಾತಾಡೋದು ಈ ಸಿನಿಮಾದ ಬೋರ್ಡ ಅದನ್ನು ಮಾತ ಇಂಕಲು ಕನೆಯ. ಸೊ ಸಿನಿಮಾಟೋಗ್ರಾಫಿ ಸಚಿನ್ ಶೆಟ್ಟರು ಎಗ್ಲಿಗೆ ಸಪೋರ್ಟ್ ಮಾಡ್ತಾನೆ. ಅಂಚನೆ ಲೈಟ್ಸ್ ಇಲ್ಲ ಇದು ನಮ್ಮ ತುಳು ಸಿನಿಮಾ ನಮ್ಮ ಕೆಲವು ಸತಿ ಫ್ಲಾಟ್ ಲೈಟಿಂಗ್ ಯೂಸ್ ಮಾಡ್ತಾರೆ. ಒಂದು ಲೈಟ್ ಲಿಟ್ ಅಂತದ್ದು
ಶೂಟ್ ಮಾಡ್ತಾರೆ. ಅಲ್ಲಿ ಈ ಸಿನಿಮಾ ಮಸ್ತ್ ಮಲಯಾಳಂ ಸಿನಿಮಾ ಯೂಸ್ ಮಾಡ್ಕೊಳ್ಳೋಕೆ ಕಟ್ಲೈಟ್ಸ್ ಅನ್ನು ಯೂಸ್ ಮಾಡ್ಕೋಬೇಕು ಅಂತ. ಸೊ ಅದಕ್ಕೋಸ್ಕರ ಒಂದು ಕೇರಳದ್ದು ಒಂದು ಲೈಟ್ ಆಫೀಸರ್ ಅರ್ಜುನ್ ಬಂದ ಆಯ್ನ ಹೋಗೋರು ಆಯ್ನ ಮಸ್ತ್ ಐತೆ ಈ ಸಿನಿಮಾ ಬೇಗ ಬಂದೆ. ಅಂಚನೆ ಎಡಿಟಿಂಗ್ ಒಂದು ಬಂದಾಗ ಇಂಥ ಸಿನಿಮಾನ ಎಡಿಟ್ ಮಾಡ್ತೀನಿ ಅಂಚಿಂದ ಒಂದು ಹೊಸ ಹುಡುಗಿ, ಒಂದು 21 ವರ್ಷದ ಹುಡುಗಿ ಯಶವಂತ್ ಶೆಟ್ಟಿ ಅವರು ಬಂದು ಅಲ್ಲ ಅದ್ಭುತವಾಗಿ ಈ ಸಿನಿಮಾನ ಎಡಿಟ್ ಮಾಡಿದವರು. ಬಹುಶಃ ಮಕ್ಕಳಿಗೆ ಟ್ರೇಲರ್ ತಂದು ಗೊತ್ತಾಗ್ತದೆ, ಎಲ್ಲ ಪಿಕ್ಚರ್ ತಂದಾಗ ಗೊತ್ತಾಗ್ತದೆ. ಅಂಚನೆ ಇಡೀ ತಂಡ ಇಂಥ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆದ ಸಂದೀಪ್ ಶೆಟ್ಟಿ ಈ ಸಿನಿಮಾದ ಬೇಗ ಬಂದರು. ಅಂಚನೆ ಇಡೀ ತಂಡದ ಭೂತಾರ್ಪಂಗ ಮಲ್ಲ ಅನಿಸ್ಕೊಂಡು ಸೊ ಅక్కడ ಮಾತ್ರ ಒಂದು 100% ಒಂದು 200% ಪಾರ್ದು ಈ ಸಿನಿಮಾದ ಬೇಗ ಬಂದರು. ಅಂಡ್ ಈ ಸಿನಿಮಾ ಬ್ಯಾಕ್ ಊರಲ್ಲಿ ನಾನು ಕನ್ನಡ ಆಸ್ ಅ ಡೈರೆಕ್ಟರ್ ನಾನು ಕಂಪನಿ ಈ ಸಿನಿಮಾನು ಒಂದು ಸಿನಿಮಾದ ತೂಕ ಇದು ನಮ್ಮ ಮಲಯಾಳಂ ಇಂಡಸ್ಟ್ರಿ ಸಿನಿಮಾಬಹುದು ಇಂಚ ಸಿನಿಮಾದ ತೂಕ ವಿತೌಟ್ ಎಕ್ಸ್ಪೆಕ್ಟೇಷನ್ ಇಂಚ ತೂಕ ಅಂಚ ತೂಕ ತಮಿಳ್ ಸಿನಿಮಾ ಇಂಚ ಸಿನಿಮಾವನ್ನು ಪಡ ತೂಕ ಅಂಚ ತೂಕ ನಮ್ಮ ನಮ್ಮ ತೆಲುಗು ಸಿನಿಮಾನು ಖಾಲಿ ಒಂದೇ ಎಲಿಮೆಂಟ್ ಅನ್ನು ಮಂಡ್ಯದ್ದು ಇದು ತೂಕನ ನಂಗೆ ಆ ಸಿನಿಮಾದಲ್ಲಿ ಎಕ್ಸ್ಪೆಕ್ಟೇಷನ್ ಹೋಗ್ತಾನೆ ಅಂಚೆ ಆ ಸಿನಿಮಾದಲ್ಲಿ ವೈದ್ಯ ಅಂಚಿಂದ ಹೊಸ ಎಕ್ಸ್ಪೆರಿಮೆಂಟ್ ವೈದ್ಯ ಅಂಚಿಂದ ಒಳ್ಳೆಯ ಫ್ಯಾಕ್ಟರ್ನ ನನಗೆ ನಮ್ಮ ಮನಸ್ಸಿಗೆ ಸೇರಿಸಿ. ಸೊ ರಾಪಟ ಸಿನಿಮಾನು ದಯವಂತದ್ದು ಈ ಮೂಲಕ ನಮ್ಮ ಪತ್ರಿಕೆದ ಮಾತುಗಳು ಅಟ್ಲಿಗೆಲ್ಲ ಅಂಚನೆ ಈ ಪತ್ರಿಕೆದ ಮೂಲಕ ನಮ್ಮ ಟೂಪಿನ ಕಲಾಭಿಮಾನಿಗಳೇ ಕಂಪನಿ ಐತೆ. ಈ ಸಿನಿಮಾನು ಒಂದು ಸಿನಿಮಾದ ಕತ್ತೋಡು ಈ ಸಿನಿಮಾದ ಕಟ್ಟೋದು ತೋನಂದಾಗ ಈ ಸಿನಿಮಾನು ಡ್ಯಾಡಿ ಬರೆತಿನ ಅಂಚಿನ ಸ್ಕ್ರಿಪ್ಟ್ ಒಂದು ನಮ್ಮ ಸಮಾಜದ ಹೋರಾಟಿನ ಒಂದು ವೆರಿ ಇಂಪಾರ್ಟೆಂಟ್ ಮೆಸೇಜ್ ಕೊಡ್ತಾರೆ ಪ್ರಯತ್ನ ಬೇಡ ಅಂಚನೆ ಈ ಸಿನಿಮಾ ಮಸ್ತ್ ಕಲಾವಿದರು ಬಂದಿರು. ಡ್ಯಾಡಿ ಈ ಸಿನಿಮಾದ ಒಂದು ಎಡ್ಡೆ ಪಾತ್ರ ಬಂದಿರು. ಅರವಿಂದ್ ಸರ್ ಎಡ್ಡೆ ಪಾತ್ರ ಒಂದು ಭೋಜರಾಜ ಒಂದು ಅಂಚನೆ ದೀಪಕ್ ರೇಖ ಅನಾಜೆ ಅದ್ಭುತವಾದ ಈ ಸಿನಿಮಾದ ಅಭಿನಯ ಮಾಡಿದರು. ಪ್ರಕಾಶ್ ತುಮಿನಾಡು ಅಂಚನೆ ರವಿರಾಮ ಕುಂಜ ಬೊಕ್ಕ ರೂಪ ವರ್ತಾಡಿ ಅಂಚನೆ ಸುಮಾರು ಜನ ಕಲಾವಿದರು ಇಲ್ಲಿ ಬಂದಿರು. ಸಾಯಿ ಕೃಷ್ಣ ಕುರ್ಮ ಸರ್ ಅಂಚನೆ ನಾಯಕ ಅದು ಈಗೆಲ್ಲ ಅನಂತ್ ಸಾಗರ್ ಈ ಸಿನಿಮಾದ ಅಭಿನಯ ಮಾಡಿದರು. ಮಸ್ತ್ ಮಾಡ್ತಾರೆ ಮಾತಾಡಲು ಗೊತ್ತಿದ್ದ ಅನಂತ್ ಸಾಗರ್ ಒಂಜಿ ನಮ್ಮ ತುಳು ಇಂಡಸ್ಟ್ರಿ ಒಂದು ಚಾಕ್ಲೇಟ್ ಬೋಯಾರು ಅಂಚನೆ ಒಂದು ಎಡ್ಡೆ ಪ್ರತಿಭೆ ಅಂಚನೆ ಡ್ಯಾನ್ಸ್ ಎಂದು ಬಂದ ಅನಂತ್ ಸಾಗರ್ ಎತ್ತಿದ ಕೈ. ಬಹುಶಃ ನಮ್ಮ ತುಳು ಇಂಡಸ್ಟ್ರಿಗೆ ಓ ಹೀರೋನ ಆರ್ನ ಲೆವೆಲ್ದ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕಂಡು ಆಗಿದೆ. ಅಂಚನೆ ಅಭಿನಯ ಎಲ್ಲ ಮಸ್ತ್ ಮಾಡಿದ್ದಾರೆ. ಸೊ ನಿರೀಕ್ಷಾ ಶೆಟ್ಟಿ ಎಂಕಲ್ಲ ಸಿನಿಮಾದ ನಾಯಕಿ ಆದ ಅಭಿನಯ ಮಾಡಿದ್ದಾರೆ. ಬಹುಶಃ ನಿರೀಕ್ಷಾ ಶೆಟ್ಟಿ ಒಂಜಿ ಗೋಲ್ಡನ್ ಲೆಗ್ ಅಂತ ನೋಡಿ ಅವ್ರ ಅಭಿನಯ ಮಾಡ್ತೀನಿ ಅಂಚಿಂದ ಕೆಲವು ಸಿನಿಮಾಗಳು ಬಾರಿ ಮಲ್ಲ ಹಿಟ್ ಆಗ್ತಾನೆ. ಸೊ ಈ ಸಿನಿಮಾದ ಅವ್ರ ಗೋಲ್ಡನ್ ಲೆಗ್ ಯೂಸ್ ಅಂಚನೆ ವಿಕೇಶ ರಾವ್ ಬಂದಲ್ಲಿ ಹೊಸ ಪ್ರತಿಭೆ ಅವ್ರ ಮಸ್ತ್ ಅಭಿನಯ ನೋಡಿದರು. ಸೊ ಈ ಸಿನಿಮಾದ ಬರ್ತೀನಿ ಅಂಚಿಂದ ಪ್ರತಿ ಒಂದು ಕ್ಯಾರೆಕ್ಟರ್ಸ್ನ ಈ ಸಿನಿಮಾಗ ನೆಸೆಸಿಟಿ ನೀಡಿದವರು ಈ ಸಿನಿಮಾದ ಇಲ್ಲಿ ಏರ್ಲ ಇಂಕ್ಲಿಗೆ ಈ ಸಿನಿಮಾ ವಿಷಯ ಮುಖಂಜಿತ್ತಿನ ಆ ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ ಮುಖಂಜಿತ್ತಿನ ಈ ಮಾರ್ಕೆಟ್ ಅನ್ನು ಕ್ಯಾಪ್ಚರ್ ಮಾಡ್ಕೊಳ್ಳಿ ಬಂದು ಯಾವ ಆಕ್ಟರ್ ಅನ್ನು ಪಾರ್ದಿಸ ಒಂದು ಹೊಸ ಪ್ರಯತ್ನ. ಈ ಸಿನಿಮಾಗೆ ನಿಖನ ಆಶೀರ್ವಾದ ಬೊಲಿ ಮೂವೀಸ್ ಅವರು ಅಧಿಕ ಪ್ರೊಡಕ್ಷನ್ ಅವರು ನಿಖನ ಆಶೀರ್ವಾದ ಸದಾ ಇತ್ತಂದು. ಸೊ ನನ್ನದ ಆ ಆಶೀರ್ವಾದ ಅಂಚನೆ ಒಪ್ಪಿದ್ರೆ ನಿಖನ ಆಶೀರ್ವಾದ ಇಂಟ್ಲಿಗೆ ಮಸ್ತ್ ಅಗತ್ಯ. ಇತ್ತೆ ಥಿಯೇಟರ್ಸ್ ಕನ್ಸ್ಟೆಂಟ್ಸ್ ನಂಗೆ ಮಾತಾಡಲು ಗೊತ್ತು. ಥಿಯೇಟರ್ದ ಪ್ರಾಬ್ಲಮ್ ಒಂದು ಸಾರ ಉಂಟು ನಮ್ಗೆ ಒಂದು ಬೇಸಿಗೆ ಹೊಡಿತಿನ ಥಿಯೇಟರ್ ಇಜ್ಜಿ ಇತ್ತೆ 3 ಎಕರೆಲ್ಲ ಇಜ್ಜಿ ಕೊಡ್ಲಾರಂತೂ ಸಿಂಗಲ್ ಥಿಯೇಟರ್ ಇಜ್ಜಿ ಅದಕ್ಕೆ ನಮ್ಮ ಅಡಾಪ್ಟ ಒಂದು ಹೋತ ಆಂಡಲ ನಮ್ಮ ತುಳು ಕಲಾಭಿಮಾನಿಗಳು ನಮ್ಮ ತುಳು ಸಿನಿಮಾದ ಕೈನ ಗುರ್ತಿಜೇರು ಅವು ಪೂರ ನಿಕ್ಲಿಡ್ದಾದ ನಿಖಿಲ್ ಏತ ಇಂಕ್ಲಿಗೆ ಸಪೋರ್ಟ್ ಮಾಡ್ತಾರ ನಮ್ಮ ಪತ್ರಿಕರ ಮಿತ್ರರು ಏತ ಸಪೋರ್ಟ್ ಮಾಡ್ತಾರ ಆ ಸಪೋರ್ಟ್ ಮಿತಿ ಇಂಥ ಸಿನಿಮಾ ಖಂಡಿತವಾಗಿ ಉಂಟು. ಸೊ ಈ ಮೂಲಕ ನಮ್ಮ ಸಚಿನೆಯ ಸುದ್ದಿನಲ್ಲಿ ಆರ್ಲ ಈ ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡೋದ್ರಲ್ಲಿ ಮ್ಯಾಕ್ಸಿಮಮ್ ಏತ ಜಾಗೆಗೆ ಈ ಸಿನಿಮಾನ ರೀಚ್ ಮಾಡ್ತಾರ ಕೂಡ ಮಸ್ತ್ ಪ್ರಯತ್ನ ಬರೋದಿಲ್ಲ. ಅಂಚನೆ ರಾಪಟ ಸಿನಿಮಾ ನಮ್ಮ ಪ್ರೀಮಿಯರ್ ಶೋ ಆಲ್ರೆಡಿ ದುಬೈ ಆವಾಡು ಮಸ್ಕತ್ ಆವಾಡು ಬ್ಯಾರಿನ್ ಆವಾಡು ಕತಾರ್ ಆವಾಡು ಆಲ್ರೆಡಿ ಆತಲ್ಲಿ. ಸೊ ಜನಗಳು ಎಡ್ಡೆ ಪ್ರತಿಕ್ರಿಯೆಯನ್ನು ಇಲ್ಲಿ ಸಿನಿಮಾ ಕೊಡ್ತಾರೆ. ಮೊದಲು 3 ದಿನ ಒಂದು ನಮ್ಮ ಮಣಿಪಾಲ ನಮ್ಮ ಪ್ರೀಮಿಯರ್ ಶೋ ಅಂಡ್ ಜನಗಳು ಮಸ್ತ್ ರೆಸ್ಪಾನ್ಸ್ ಅನ್ನು ಕೊಡ್ತಾರೆ. ಆ ರೆಸ್ಪಾನ್ಸ್ ಧೈರ್ಯ ನಿಂತು ನಾನು ಮಸ್ತ್ ಕುತೂಹಲವಾಗಿಲ್ಲ ಸಿನಿಮಾ ಎಂಚ ಜನಗಳಿಗೆ ರೀಚ್ ಆದ ಮುಂದೆ. ಸೊ ಈ ಮೂಲಕ ಭಾಗಗಳಿಗೆ ನಾನು ಮಸ್ತ್ ಥ್ಯಾಂಕ್ ಯು ಬಂದ ಇಂಕಲ್ಲ ಪ್ರತಿಯೊಂದು ಸಿನಿಮಾಗಾವರು ಇಂಕಲ್ಲ ಚಾಪರ್ಕ ತಂಡದ ನಾಟಕ ಬರ್ತೀನಿ ಇಂಕಲ್ಲ ಬುಳ್ಳಿ ಮೂವೀಸ್ ಪಕ್ಕ ವೀಕ ಪ್ರೊಡಕ್ಷನ್ ಸಿನಿಮಾಗೂ ಬಾಲಂಕಲ್ ಇಂಕ್ಲೆ ಗಂಜಿ ಮಲ್ಲ ಸಪೋರ್ಟ್ ಆದ ಇಲ್ಲರು ಅವ್ರು ಏಪಾಡು ಉಪ್ಪೇರಿಂದ ಬರ್ತೀನಿ ಇಂಗ್ಲಿಗೆ ಧೈರ್ಯ ಒಂದು ಥ್ಯಾಂಕ್ ಯು ಸೋ ಮಚ್ ಅಂಕಲ್. ಅಂಚನೆ ಕುಡೋರು ఇప్పుడు ಮಾತ್ರ ಇದೆ ಬೈದಿನೇಕು ನಾನು ಕುಡೋರ ಥ್ಯಾಂಕ್ ಯು ಬಂತ ಅಂಚನೆ ಕುಡೋರ ರಿಪೀಟ್ ಮಾಡ್ತಾ
ತುಳು ಸಿನಿಮಾನು ಸಿನಿಮಾದಲ್ಲ ತೂಕ. ತುಳು ಸಿನಿಮಾ ನಾಟಕ ತಂದು ದಾಯಿಗೆ ಹಾಕೊಂಡು ಬಂದು ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ದೀನಿಯದು ಮಾತ್ರ ಒಂದು ಎಲಿಮೆಂಟ್ ಬಂದಿತ್ತು. ನಮ್ಮ ಎಕ್ಸ್ಪೆಕ್ಟೇಷನ್ ದೀನನ್ನು ಮಾತ್ರ ನಂಗೆ ಆ ಫೀಲಿಂಗ್ ಬರ್ತೀನಿ. ಸೊ ತುಳು ಸಿನಿಮಾನು ನಮ್ಮ ಸಿನಿಮಾ ಒಂದು ತುಂಬ ಖಂಡಿತವಾದ ರಾಪಕ ಸಿನಿಮಾ ನಿಮಗೆ ಮಾತಾಡಲು ಇಷ್ಟ ಆಗ್ಬೋದು ಅಂತ ಧೈರ್ಯ ಕೊಡ್ತಾ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.